ಬ್ರಹ್ಮಾವರದಲ್ಲಿ 10 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ತಾಲೂಕು ಆಡಳಿತ ಸೌಧವನ್ನ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಉದ್ಘಾಟಿಸಿದರು. ಅವರು ಈ ಸಂದರ್ಭ ಮಾತನಾಡಿ, ಕಂದಾಯ ಇಲಾಖೆ ಪ್ರತಿಯೊಂದಕ್ಕೂ ಅಗತ್ಯತೆ ಇರುವ ಜನರ ಜೀವನಾಡಿ ಹೊಸ ಕಟ್ಟಡದಲ್ಲಿ ಹೊಸತನದಿಂದ ಜನರ ಸೇವೆಯಲ್ಲಿ ತ್ವರಿತ ಕೆಲಸ ನಡೆಯಲಿ ಎಂದರು. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ನಾನಾ ಇಲಾಖಾ ಕಚೇರಿಯನ್ನ ಉದ್ಘಾಟಿಸಿದರು. ಶಾಸಕ ಕೆ ರಘುಪತಿ ಭಟ್, ಬ್ರಹ್ಮಾವರ ತಹಶೀಲ್ದಾರ್ ರಾಜಶೇಖರ್ ಮೂರ್ತಿ, ಕರ್ನಾಟಕ ಗೃಹ ಮಂಡಳಿಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಸಹನಾ ಮುಂತಾದವರು ಉಪಸ್ಥಿತರಿದ್ದರು. ತಕ್ಷಣದಲ್ಲಿ ಈಗ ಮಂಜೂರು ಮಾಡ್ತೇವೆ ಅಂತ ಹೇಳುವಂತದ್ದನ್ನ ನನಗೆ ನಿನ್ನೆಲ್ಲ ಮೊನ್ನೆ ಮತ್ತೆ ಇದಿರ್ತಲ್ಲ, ನೀವೇ ಕೆಲಸ ಮಾಡಿ ನೀವೇ ಉದ್ಘಾಟನೆ ಮಾಡಿ ಅಂತ ಹೇಳಿದ್ರಲ್ಲ, ನೀವು ಬೇರೆ ಬಹಳ ದೂರದಲ್ಲಿ ಬಿಟ್ಕೊಡೋರಲ್ಲ. ಹಾಗಾಗಿ ಇದ್ದು ಕೆಲವು ಶಾಲೆಗಳು ಅಂಗನವಾಡಿಗಳು ಡಿಂಬಲ್ ಫಾರೆಸ್ಟ್ ಬಿಟ್ಟಿಲ್ಲ, ಕೆಲವು ಗ್ರಾಮ ಪಂಚಾಯತ್ಗಳು ಡಿಂಬಲ್ ಫಾರೆಸ್ಟ್ ಇದ್ದೆವು. ಗೋಪಾಲ ಶೇರೆಗಾರ ನೆಕ್ಸ್ಟ್. ಹಾಗೆ ಜಯಪ್ರಕಾಶ್ ಹೆಗಡೆಯವರು ಜಿಲ್ಲಾಧಿಕಾರಿಗಳು ಸೇರಿ ಈ 3 ಕಡೆಯಿಂದ ವಾಸುದೇವ್ ಶೆಟ್ಟಿ, ದೇವಪ್ರಸಾದ್ ಕನ್ಸ್ಟ್ರಕ್ಷನ್ ಕಂಪನಿ ಕಾಪು ಹಾಗೂ ಈ ಕಂದಾಯ ಇಲಾಖೆ ಕೊಡುವಂತ ಕಷ್ಟ ಅನುಭವಿಸುವುದು ಸುಲಭ ಅಲ್ಲ. ಹಾಗಾಗಿ ವಿಜಯ್ ಶೆಟ್ಟ ನಗಾಡೋದಕ್ಕೆ ಹಾಗಾಗಿ ಈ ಕಂದಾಯ ಇಲಾಖೆಯನ್ನು ಅವಲಂಬಿಸಿಕೊಂಡು ಸಾಮಾನ್ಯ ಜನರ ಜೀವನ ಇದೆ ಅನ್ನುವಂಥರ ಮಟ್ಟಿಗೆ ಇವತ್ತು ನಮ್ಮ ವ್ಯವಸ್ಥೆಗಳು ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆಯಲ್ಲಿರುವಂಥ ಎಲ್ಲ ಆಡಳಿತ ವ್ಯವಸ್ಥೆ ಕೂಡ ಪಾರದರ್ಶಕವಾಗಬೇಕು, ಜನಸಾಮಾನ್ಯರ ಬದುಕಿಗೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಆಗಬೇಕು, ಸಣ್ಣ ಸಣ್ಣ ಕಾರಣಗಳನ್ನು ಕೊಟ್ಟು ಸಮಸ್ಯೆಯನ್ನು ಸೃಷ್ಟಿಯಾಗುವ ಬದಲು ಸಮಸ್ಯೆ ಪರಿಹಾರ ಆಗಬೇಕು ಅನ್ನೋದೊಂದು ಯೋಚನೆ. ನಮ್ಮ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಕರೆದು ಒಂದು ಮಾತು ಹೇಳ್ತಾರೆ, ಸರ್ಕಾರ ಸಮಸ್ಯೆ ಭಾಗ ಆಗಬಾರದು, ಸರ್ಕಾರ ಮತ್ತು ಆಡಳಿತ ವ್ಯವಸ್ಥೆ ಸಮಸ್ಯೆಯ ಪರಿಹಾರದ ಭಾಗವಾಗಿ ರೂಪುಗೊಳ್ಬೇಕು ಅಂತೇಳಿ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಯೋಚನೆ ಮಾಡಿದರೆ ಕಂದಾಯ ಇಲಾಖೆಗೆ ಬಹಳ ಮಹತ್ವವಾದಂಥ ಜವಾಬ್ದಾರಿಗಳಿರುತ್ತೆ. ಬಡವರ ಕಲ್ಯಾಣ ಯೋಜನೆಯಿಂದ ಪ್ರಾರಂಭವಾಗಿ ಸಾಮಾನ್ಯ ಪಿಂಚಣಿಗಳು, ವೇತನಗಳಿಂದ ಆರಂಭವಾಗಿ ಬಡವರಿಗೆ ಭೂಮಿ ಕೊಡುವಂಥ ಯಾವುದಾದ್ರೂ ಒಂದು ಅನೇಕ ಜನಸಾಮಾನ್ಯ ಸವಲತ್ತು ಕೊಡುವಂಥ ಯೋಜನೆಗೆ ಕಂದಾಯ ಇಲಾಖೆ ಪ್ರೇರಕವಾಗಿರುತ್ತೆ.